ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಸರು ನಿಂದು? ಝೋಯಾ. ಝೋಯಾ ಎಲ್ಲಿಂದ ಬಂದು? ನಾನು ಗೋಕುಲ್ದಾಸ್ ಕಾಂಪೌಂಡ್, ಚಿಟ್ಪಾಡಿ. ಓ, ಇಲ್ಲಿಂದವೇ? ಹಾಂ. ಎಷ್ಟು ದೂರ ಉಂಟು ಮನೆ? ಇಲ್ಲಿಗ ಒಂದು 15 ಮಿನಿಟ್ಸ್ ಇದ್ದು ರೋಡ್. 15 ಮಿನಿಟ್ಸು. ಸ್ಕೂಲ್ ಒಳಕಾಡು. ಹೇಗೆ ಹೋಗ್ತೀವಿ ಸ್ಕೂಲ್ಗೆ? ಮಾವನೊಟ್ಟಿಗೆ ಕೆಲವೊಮ್ಮೆ ಸ್ಕೂಟರಲ್ಲಿ ಹೋಗ್ತೇನೆ, ಇಲ್ಲಾಂದರೆ ಕೆಲವೊಮ್ಮೆ ನಾನೇ ನಡ್ಕೊಂಡು ನಡ್ಕೊಂಡು ಹೋಗ್ಬೋದು. ಹಾಂ. ನಡ್ಕೊಂಡು ಹೋಗೋ ಯಾರು ಇರ್ತಾರೆ ನಿನ್ನ ಜೊತೆ? ನಾನು ತಂಗಿಗೆ ಕರ್ಕೊಂಡು ಹೋಗ್ತೇನೆ, ಇಲ್ಲಾಂದರೆ ಅವಳು ಮಾವನೊಟ್ಟಿಗೆ ಬರ್ತಾರೆ ಅಂತ ಹೇಳಿದರೆ ನಾನು ಒಬ್ಬಳು ಹೋಗೋದು. ಓಕೆ. ನೀನು ಎಷ್ಟನೇ ಕ್ಲಾಸ್ ಈಗ? ನಾನೀಗ 7th. ಹೇಗೆ ಆಗ್ತದೆ 7th? ಈಸಿ ಉಂಟು, ಕೆಲವೊಂದು ಸ್ವಲ್ಪ ಮ್ಯಾಥ್ಸ್ ಕಷ್ಟ ಆಗ್ತದೆ. ಯಾಕೆ ಮ್ಯಾಥ್ಸ್ ಕಷ್ಟ ಆಗೋದು? ಅದು ಹೇಗೆ ಬಿ ಮಲ್ಟಿಪ್ಲೈ ಮಾಡೋದು ಆ ಥರ ಇದ್ದರೆ ಸ್ವಲ್ಪ ಗೊತ್ತಾಗಲ್ಲ ಸರಿಯಾಗಿ. ಮತ್ತು ಫೇವ್ರೇಟ್ ಸಬ್ಜೆಕ್ಟ್ ಯಾವ್ದು ನಿಂದು? ನನ್ನದು ಇಂಗ್ಲೀಷು. ಯಾಕೆ? ಅದಕ್ಕೆ ನಾನು ಈಗ ಇಂಗ್ಲೀಷ್ ಮೀಡಿಯಮ್ ಅಲ್ಲ, ಅದು ಚೂರು ನನಗೆ ಈಸಿಸ್ ಆಗ್ತದೆ, ಮತ್ತು ಇಂಗ್ಲೀಷಲ್ಲಿ ಮಾರ್ಕ್ಸ್ ಸ್ವಲ್ಪ ಒಳ್ಳೇದು ಬರ್ತದೆ. ಅದಕ್ಕೆ ಕನ್ನಡ ಮೀಡಿಯಮಲ್ಲಿ ಇದ್ದರೆ ಕನ್ನಡ ಇಷ್ಟ ಆಗ್ತಿತ್ತಾ? ಇಲ್ಲ, ಕನ್ನಡ ಸಹ ಇಷ್ಟ, ಎರಡೂ ಸಹ ಇಷ್ಟ. ಜಾಸ್ತಿ ಇಂಗ್ಲೀಷಲ್ಲಿ ಸ್ಕೂಲಲ್ಲಿ. ಸಪೋಸ್ ಈಗ ಕನ್ನಡ ಮಾತಾಡಿದ್ರೆ ಎಂಥ ಪನಿಷ್ಮೆಂಟ್ ಉಂಟಾ? ಇಲ್ಲ, ಹಾಗೇನೆ ಮಾತಾಡ್ಬೋದು. ಅದು ಯಾವ ಸಬ್ಜೆಕ್ಟಿಗೆ ಯಾವ ಲ್ಯಾಂಗ್ವೇಜಿಗೆ, ಕನ್ನಡ ಆದರೆ ಕನ್ನಡ, ಹಿಂದಿ ಆದರೆ ಹಿಂದಿ, ಇಂಗ್ಲೀಷ್ ಆದರೆ ಇಂಗ್ಲೀಷ್, ಈ ಥರ. ಈಗ ನೀವು ನಾರ್ಮಲಿ ಕಮ್ಯುನಿಕೇಷನ್ ಹೇಗೆ ಮಾಡ್ತೀರಾ? ಕನ್ನಡವೇ? ನಿಮ್ಮದು ಕ್ಲಾಸ್ ಟೀಚರ್? ನಮ್ಮ ಕ್ಲಾಸ್ ಟೀಚರ್ ಸೌಮ್ಯ ಟೀಚರ್. ಓಕೆ. ಈಗ ನಿನ್ನ ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ? ನಾವು 48. ಆದರೆ ಹುಡುಗಿಯರೆಷ್ಟು ಹುಡುಗರೆಷ್ಟು? ಗರ್ಲ್ಸ್ 28, ಬಾಯ್ಸ್ 19. ಬಾಯ್ಸ್ ಕಡಿಮೆ ಇದ್ದಾರಾ? ಸೊ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಕ್ಲಾಸ್ ಇದು ಯಾರು ಲೀಡರ್ ನಮ್ಮ ಚೇಂಜ್ ಮಾಡ್ತಿರ್ತಾರೆ. ಈಗ ವೈಭವಿ ಮತ್ತು ಸುಹಾನ್ ಇದ್ದರು, ಮತ್ತೀಗ ಸ್ಕೂಲ್ ಇದು ರಜೆ ಸಿಕ್ಕಿದೆ. ಓಕೆ. ನಿಮ್ದು ಹೇಗೆ ರಜೆ ಸಿಕ್ಕಿದಾಗ ಚೇಂಜ್ ಆಗ್ತದೆ ಸೆಮ್ ವೈಸಾ ಹೇಗೆ? ಇಲ್ಲ, ಅಂದರೆ ನಮ್ಮದು ಕ್ಲಾಸಲ್ಲಿ ವೋಟ್ ಆಗ್ತದೆ, ಯಾರಿಗೆ ಜಾಸ್ತಿ ವೋಟ್ ಸಿಗ್ತದೆ ಅವರಿಗೆ ಫಸ್ಟ್ ಮತ್ತು ಸೆಕೆಂಡ್ ಲೀಡರ್ ಆಗಿ ಮಾಡ್ತಾರೆ. ಸೆಕೆಂಡ್ ಲೀಡರ್ ಯಾಕೆ ಆ್ಯಕ್ಚುಲಿ? ಅಂದರೆ ಫಸ್ಟ್ ಲೀಡರ್ ಆಬ್ಸೆಂಟ್ ಇದೆ, ಸೆಕೆಂಡ್ ಲೀಡರ್ ಕ್ಲಾಸ್ ನೋಡ್ಕೊಳ್ತಾರೆ. ಓಕೆ. ಈಗ ಅವರಿಬ್ಬರು ಸಹ ಆಬ್ಸೆಂಟ್ ಆಗಿದ್ರೆ ಯಾರು ಇಲ್ಲ, ಕ್ಲಾಸ್ ಮಾನಿಟರ್ ಮಾಡಲಿಕ್ಕೆ ಯಾರು ಜನವೇ ಇಲ್ಲ. ಅದು ಟೀಚರ್ ಹೇಳಿ ಹೋಗ್ತಾರೆ, ನೀವು ಆದರೂ ಯಾರಿಗಾದರೂ ಹೆಸರು ಕೊಟ್ಟು ನೀವು ಕ್ಲಾಸ್ ಮೈಂಡಿಂಗ್ ಮಾಡಿ, ಇಲ್ಲಾದರೆ ಮತ್ತೆ ಯಾರು ಸಹ ಮಾಡಲ್ಲ, ಗಲಾಟೆ ಆಗ್ತದೆ. ನಿಮಗೆ ಯಾವತ್ತಾದರೂ ಅವಕಾಶ ಬಂದಿದಾ? ನನಗೆ 7th ಬರಲಿಲ್ಲ, 6th ಬಂದಿತ್ತು. ಸೊ ನೀನು ಕ್ಲಾಸ್ ಲೀಡರ್ ಆಗಿದ್ದಾಗ ನೀನು ಏನೆಲ್ಲ ಪನಿಷ್ಮೆಂಟ್ ಕೊಟ್ಟಿದ್ಯಾ? ನಮ್ಗೆ ಹಾಗೆ ಪನಿಷ್ಮೆಂಟ್ ಕೊಡಲಿಕ್ಕಿಲ್ಲ, ಬಟ್ ನಾವು ಹೆಸರು ಬೋರ್ಡಲ್ಲಿ ಬರಿತೇವೆ, ಮತ್ತು ಟೀಚರ್ ಬಂದು ಅವರಿಗೆ ಯಾವುದು ಪಾಠ ಬರೀಲಿಕ್ಕೆ ಹೇಳ್ತಾರೆ, ಒಂದು 5 ಸರ್ತಿ ಈ ಥರ. ಮತ್ತು ಅಂದರೆ ನಾವು ಬೈಬೋದು ಅವರಿಗೆ ಸೈಲೆಂಟ್ ಕೂತ್ಕೊಳ್ಳಿಲ್ಲ ಆದರೆ, ಅವ್ರು ಕೂತ್ಕೊಳ್ಳಿಲ್ಲದ್ರೆ ಮತ್ತೆ ನಾವು ಅವರಿಗೆ 2-3 ಸರ್ತಿ ವಾರ್ನಿಂಗ್ ಕೊಡ್ತೇವೆ, ಆದ್ರೆ ಸೈಲೆಂಟ್ ಕೂತ್ಕೊಳ್ಳಿಲ್ಲದ್ರೆ ಮತ್ತೆ ಹೆಸರು ಬರೆಯೋದು. ಸೊ ನಿನ್ನ ಹೆಸರು ಯಾರಾದರೂ ಬರೆದಿದ್ದಾರಾ? ನನ್ನ ಹೆಸರು ಇಲ್ಲ, ನಾನು ಸೈಲೆಂಟ್. ಓಕೆ, ಸೈಲೆಂಟ್, ಮಾತಾಡೋದಿಲ್ಲ? ಇಲ್ಲ, ನನ್ನ ಕೆಲಸ ಮಾಡ್ತಾ ಇರ್ತೇನೆ, ಓದಲಿಕ್ಕಿದ್ರೆ ಓದ್ತೇನೆ, ಬರೀಲಿಕ್ಕಿದ್ರೆ ಬರಿತೇನೆ, ಇಲ್ಲಾದರೆ ಏನಾದರೂ ಡ್ರಾಯಿಂಗ್ ಇಲ್ಲಾದರೆ ಸುಮ್ಮನೆ ಕೂತ್ಕೊಂಡಿರ್ತೇನೆ. ನನ್ನ ಪಕ್ಕದವ್ರು ಮಾತಾಡಿದರೆ? ನನ್ನ ಪಕ್ಕದವ್ರು ಮಾತಾಡಿದರೆ ನಾನು ಮಾತಾಡ್ತೇನೆ, ಅವರೆಲ್ಲಾದರೂ ಹೆಸರು ಬರೆದ್ರೆ ನಾನು ಹೇಳ್ತೇನೆ ಅವ್ರು ಮಾತಾಡಿದ್ದು, ನಾನು ಮಾತಾಡಲಿಲ್ಲ. ಅಷ್ಟರಲ್ಲಿ ಮತ್ತೆ ಅವನು ನನ್ನ ಹೆಸರು ತೆಗೆದು ಮತ್ತೆ ಅವರ ಹೆಸರು ಬರೀತಾಳೆ. ಓಕೆ. ನಿಂದು ಬೆಸ್ಟ್ ಫ್ರೆಂಡ್ ಯಾರು? ನನ್ನ ಬೆಸ್ಟ್ ಫ್ರೆಂಡ್ ವಿಭಾ. ಯಾಕೆ ಅವಳು ಫೇವ್ರೆಟ್ ನಿಂದು? ಅವಳು ಮೊದಲು ನನ್ನ ಮನೆ ಹತ್ತಿರಾನೆ, ಮತ್ತು ಅವಳು ನನ್ನ ಹತ್ರ ಇಂಗ್ಲೀಷ್ ಸಹ ಮಾತಾಡ್ತಾಳೆ, ಅವಳಿಗೆ ಇಂಗ್ಲೀಷ್ ಬರ್ತದೆ ಸ್ವಲ್ಪ, ಅದಕ್ಕೆ. ಮತ್ತು ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್, ನನ್ನ ಬರ್ಡೇಗೆ ಅವ್ಳು ಗಿಫ್ಟ್ ಕೊಡ್ತಾರೆ, ಈ ಥರ. ಓಕೆ. ನಿಂಗೆ ಯಾರು ಇಂಗ್ಲೀಷ್ ಮಾತಾಡ್ತಾರೆ ಅವ್ರು ಇಷ್ಟ ಆಗ್ತಾರೆ? ಕನ್ನಡ ಮಾತಾಡೋರು ಇಲ್ಲ, ಇಷ್ಟ ಆಗ್ತದೆ. ಅಮ್ಮ ಹೇಳ್ತಾರೆ ಚೂರು ಇಂಗ್ಲೀಷ್ ಜಾಸ್ತಿ ಕಲಿಬೇಕಂತ, ಈಗ ಇಂಗ್ಲೀಷ್ ಮೀಡಿಯಮ್ ಅಲ್ಲ, ಇಂಗ್ಲೀಷ್ ನಂಗೆ ಅಷ್ಟು ಬರಲ್ಲ, ಅದಕ್ಕೆ. ಹಾಗೆ. ಮತ್ತು ನಿಮ್ಮದು ಯೂನಿಫಾರ್ಮ್ಸ್ ಎಲ್ಲ ಹೇಗೆ? ನಮ್ಮದು ಸೋಮವಾರ ಮಂಗಳವಾರ ಈ ಥರ ಬೇರೆ ಬೇರೆ ಇರ್ತದೆ. ಶನಿವಾರ ಕಲರ್ ಡ್ರೆಸ್, ಸೋಮವಾರ ನಮ್ಮದು ವೈಟ್ ಮತ್ತು ಪಿಂಕ್, ಮಂಗಳವಾರ ಬ್ಲೂ. ಸೊ ಈಗ ನಿಮಗೆ ಅದು ಕಲರ್ ಹೇಗೆ ಗೊತ್ತಾಗ್ತದೆ? ಅಂದರೆ ಇದೇ ದಿವಸ ಇದೇ ಡ್ರೆಸ್ ಹಾಕಬೇಕು ಅಂತ ಹೇಳಿ ಈಗ ಇದು ಅಭ್ಯಾಸ ಆಗಿದೆ ಅಲ್ಲ. ಸಪೋಸ್ ಮಿಸ್ ಆದರೆ ಏನು ಮಾಡ್ತಾರೆ? ಏನಿಲ್ಲ, ಮಂಡೇಗೆ ಏನಾದರೂ ಮಿಸ್ ಆದರೆ ಚೆಕ್ ಮಾಡ್ತಾರೆ, ಉಗುರು ಕೂದಲು ಎಲ್ಲ ಚೆಕ್ ಮಾಡ್ತಾರೆ, ಆವಾಗ ಪನಿಷ್ಮೆಂಟ್ ಕೊಡ್ತಾರೆ, ಹೊಡಿತಾರೆ, ಇಲ್ಲಾಂದರೆ ಏನಾದರೂ ಪಾಠ ಆದರೂ ಬರೀಲಿಕ್ಕೆ ಕೊಟ್ಟು ಬಿಡ್ತಾರೆ, ಅದು ಬರೆದು HMಗೆ ತೋರಿಸಬೇಕು. ಬೇರೆ ಟೈಮ್ ನಾವು ಬೇರೆ ಏನಾದರೂ ಡ್ರೆಸ್ ಹಾಕೊಂಡು ಬಂದರೆ ಏನೂ ಹೇಳಲ್ಲ. ಏನು ಹೇಳೋದಿಲ್ಲ. ನಿನ್ನದು ಇಲ್ಲಿ ತನಕ ಏನಾದರೂ ಯೂನಿಫಾರ್ಮ್ ಮಿಸ್ ಮ್ಯಾಚ್ ಆಗಿದಾ? ಒಮ್ಮೆ ಆಗಿದೆ, ಮತ್ತಿಲ್ಲ. ಹೇಗೆ ಮಿಸ್ ಆದದ್ದು? ಅದು ಡೇಟ್ ಸರಿ ನೆನಪಿರಲಿಲ್ಲ. ಓಕೆ. ಈಗ ನಿಂದು ಯೂನಿಫಾರ್ಮ್ ಎಲ್ಲ ಯಾರು ರೆಡಿ ಮಾಡೋದು? ನೀನೇ ರೆಡಿ ಮಾಡ್ಕೊಳ್ತೀಯ, ಅಮ್ಮ ರೆಡಿ ಮಾಡಿ ಇಡ್ತಾರಾ? ನೀನೇ ಮಾಡ್ತೀಯಾ? ಸೊ ಹೋಮ್ವರ್ಕಿಗೆಲ್ಲ ಯಾರು ಹೆಲ್ಪ್ ಮಾಡ್ತಾರೆ?
ಕೆಲವೊಮ್ಮೆ ಅಮ್ಮ ಮಾಡ್ತಾರೆ, ಕೆಲವೊಮ್ಮೆ ನನ್ನ ಆಂಟಿ ಮಾಡ್ತಾರೆ, ಇಲ್ಲಾಂದರೆ ಮತ್ತೆ ನಾನೇ ಮಾಡ್ಕೊಳ್ತೆ. ನೀನೇ ಮಾಡ್ಕೊಳ್ತೀಯಾ? ಸೊ ಈಗ ನಿಮಗೆ ತುಂಬ ಟಫ್ ಅದು ಕ್ಯಾಲ್ಕುಲೇಷನ್ಸ್ ಎಲ್ಲ ಇದ್ದರೆ ನೀ ಏನು ಮಾಡ್ತೀಯಾ? ನಾನು ಆಂಟಿ ಹತ್ತಿರ ಹೆಲ್ಪ್ ತಗೊಳ್ತೆ. ಆಂಟಿ ಏನು ಮಾಡ್ತಾರೆ? ಅವರೀಗ ಈಗ ಕೆಲಸ ಹುಡುಕ್ತಿದ್ದಾರೆ, ಮನೇಲಿದ್ದಾರೆ, ಕೆಲಸ ಹುಡುಕ್ತಿದ್ದಾರೆ. ಓಕೆ. ಮನೇಲಿ ಎಷ್ಟು ಜನ ಇದ್ದೀರಿ? ನಾವು 5 ಜನ. ಸೊ ನಿಮಗೆ ಮನೇಲಿ ಯಾರು ತುಂಬ ಇಷ್ಟ? ನನ್ನ ಅಮ್ಮ ಮತ್ತು ಆಂಟಿ. ಅಮ್ಮ. ತಂಗಿ ಇಷ್ಟ ಅಲ್ವಾ? ಅವ್ರದ್ದು ಇಷ್ಟ. ಹಾಂ. ಮತ್ತು ಅವಳ ನೀವು ಮೆನ್ಷನೇ ಮಾಡಲಿಲ್ಲ. ಅಮ್ಮ ಮತ್ತು ಆಂಟಿ ಇಬ್ಬರನ್ನೇ ಹೇಳಿದ್ಲು. ಸೊ ತಂಗಿ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀಯಾ? ನಾವು ಎಲ್ಲಾದರೂ ಫ್ರೀ ಇದ್ದರೆ ನಾವು ಮೊದಲು ನಮ್ಮ ಮನೇಲಿ ಪೆಟ್ಸ್ ಉಂಟಾ, ಪೆಟ್ಸ್ ಮತ್ತು ನಾವು 3 ಜನ ಆಟಾಡ್ತೇವೆ, ಇಲ್ಲಾಂದರೆ ಹೊರಗೆ ಹೋಗೋದು, ಮಾತಾಡ್ತಾ ಇರ್ತೇವೆ ಚೂರು. ಏನಿದೆ ಪೆಟ್ ಮನೆಯಲ್ಲಿ? ಕ್ಯಾಟ್. ಕ್ಯಾಟ್ ಉಂಟು. ಹೆಸರಿಟ್ಟಿದೆಯಾ ಕ್ಯಾಟಿಗೆ? ಹಾಂ. ಏನು ಹೆಸರಿಟ್ಟಿದೆಯಾ? ಒಂದಕ್ಕೆ ಫ್ಲಾಸಿ, ಒಂದಕ್ಕೆ ಲೂಸಿ. ಓ, ಎರಡೆರಡು ಉಂಟು. ಅದರಲ್ಲಿ ನಿಂದು ಎರಡರಲ್ಲಿ ಫೇವ್ರೆಟ್ ಯಾವುದು? ನನಗೆ ಇಬ್ಬರು ಸಹ ಇಷ್ಟ. ಎರಡೂ ಸಹ ಇಷ್ಟವೇ. ಸೊ ನಿಂದು ಫೇವ್ರೆಟ್ ಕಲರ್? ಬ್ಲೂ. ಬಟ್ ಇವತ್ತು ಬ್ಲ್ಯಾಕ್ ಹಾಕಿ ಬಂದಿದ್ಯಾ? ಅದು ಬ್ಲೂ ಡ್ರೆಸ್ ಇಲ್ಲ ನನ್ನ ಹತ್ತಿರ. ಬ್ಲೂ ಫೇವ್ರೇಟ್ ಆಗಿ ಬ್ಲೂ ಡ್ರೆಸ್ಸೇ ಇಲ್ವ ನಿನ್ನ ಹತ್ರ? ಇಲ್ಲ. ನಿಮ್ಗೆ ಯಾವ ಡ್ರೆಸ್ ಎಲ್ಲ ತೆಗೆಸಿಕೊಡೋದು? ಅಮ್ಮ. ಹೆಚ್ಚಾಗಿ ಎಲ್ಲಿ ಹೋಗ್ತೀರಾ ನೀವು ಶಾಪಿಂಗಿಗೆ? ನಾವು ಇಲ್ಲಿ ಗಿರಿಜಾ ಸಿಲ್ಕ್. ಆನ್ಲೈನ್ ಶಾಪಿಂಗ್ ಎಲ್ಲ ಏನು ಮಾಡೋದಿಲ್ವಾ? ಇಲ್ಲ, ಅಷ್ಟು ಮಾಡಲ್ಲ. ಅದು ಕೆಲವೊಮ್ಮೆ ಬಟ್ಟೆ ಸರಿ ಬರಲ್ಲ, ಅದಕ್ಕೆ. ಏನು ಇದಾಗಿದೆ, ಎಕ್ಸ್ಪೀರಿಯನ್ಸ್ ಆಗಿದಾ? ಏನು ಸಾರಿ ಬಾರದೆ ಇದ್ದದ್ದು? ಅದು ನನ್ನ ಆಂಟಿ ಒಮ್ಮೆ ಡ್ರೆಸ್ ಆರ್ಡರ್ ಮಾಡಿದ್ದು ಘಾಗ್ರಾದಾಗ, ಅದು ಬಂದಾಗ ಸಾಡಿ ಬಂತು, ಹಳೆತ್ತು. ಮತ್ತೆ ಎಂತ ರಿಟರ್ನ್ ಮಾಡಿದ್ರಾ? ಹಾಂ, ರಿಟರ್ನ್ ಮಾಡಿದ್ವಿ. ಓಕೆ. ಮೊಬೈಲ್ ಯೂಸ್ ಮಾಡ್ತೀಯಾ? ಏನೆಲ್ಲ ನೋಡ್ತೀಯಾ ಮೊಬೈಲಲ್ಲಿ? ನಾನು ಅದು ಕೆಲವೊಮ್ಮೆ ಗೇಮ್ ಆಡ್ತೆ, ಇಲ್ಲಾಂದರೆ ಫ್ರೆಂಡ್ಸ್ ಒಟ್ಟಿಗೆ ಚಾಟಿಂಗ್ ಮಾಡ್ತೀನಿ, ಇಲ್ಲಾಂದರೆ ಯೂಟ್ಯೂಬ್. ಏನು ಗೇಮ್ ಆಡೋದು? ಅದು ಟೆಂಪಲ್ ರನ್ನರ್ ಅಂತ ಉಂಟು. ಏನು ಅದರಲ್ಲಿ ಆಡಿ ಏನು ಯೂಸ್ ನಿಮಗೆ? ಏನಿಲ್ಲ, ಅದು ಸ್ವಲ್ಪ ಫ್ರೀ ಇದ್ದಾಗ ಗಮ್ಮತ್ತಾಗ್ತದೆ ಆಡುವಾಗ. ಅದರಲ್ಲಿ ಆಟ ಆಡಿದರೆ ಗಮ್ಮತ್ತಾಗ್ತದೆ ನಿಮಗೆ. ಸರಿ, ಡ್ರಾಯಿಂಗ್, ಕ್ರಾಫ್ಟ್ ಅದರಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ? ಇಲ್ಲ. ಖಾಲಿ ಮೊಬೈಲ್ ನೋಡೋದು, ಟಿ ವಿ ನೋಡೋದು? ಡ್ಯಾನ್ಸಲ್ಲಿ ಇದೆಯಾ? ಏನೆಲ್ಲ ಡ್ಯಾನ್ಸ್ ಮಾಡ್ತೀಯಾ? ನನಗೆ ಗಣೇಶ ಚತುರ್ಥಿ ಹಿಪ್-ಹಾಪೇ. ಗಣೇಶ ಚತುರ್ಥಿಗೆ ನಾವು ಹೋದ ವರ್ಷ ಮತ್ತು ಈ ವರ್ಷ ಮಾಡಿದ್ವಿ. ಸ್ಕೂಲ್ ಡೇಗೆ ಡ್ಯಾನ್ಸ್ ಎಲ್ಲ ಇತ್ತು. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀಯಾ? ಇಲ್ಲ. ಮತ್ತು ಯೂಟ್ಯೂಬ್ ನೋಡಿಯಾ? ಯೂಟ್ಯೂಬ್ ಅಂದರೆ ಮನೆಯಲ್ಲಿನೇ ನಾನೇ ಓನ್ ಸ್ಟೆಪ್ ಹಾಕೊಂಡು ಮಾಡ್ತೇನೆ, ಇಲ್ಲದೆ ಕೆಲವೊಮ್ಮೆ ಯೂಟ್ಯೂಬ್ ಹೆಲ್ಪ್ ತಗೊಳ್ತೆ. ತಂಗಿ ಬರ್ತಾಳೆ ನಿನ್ನ ಜೊತೆ ಎಲ್ಲಿ ಡ್ಯಾನ್ಸಿಗೆ? ಅವಳು ಕೆಲವೊಮ್ಮೆ ಬರ್ತಾಳೆ, ಅವಳಿಗೆ ಅಷ್ಟು ಇಷ್ಟ ಇಲ್ಲ ಡ್ಯಾನ್ಸ್. ಅವಳಿಗೆ ಏನು ಇಷ್ಟ? ಅವಳಿಗೆ ಜಾಸ್ತಿ ಕ್ರಾಫ್ಟಲ್ಲಿ ಇರ್ತಾಳೆ, ಡ್ರಾಯಿಂಗ್ ಮತ್ತು ಕ್ರಾಫ್ಟ್. ನಿಮ್ಮ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಎಲ್ಲ ಆಗ್ತದಾ? ಹಾಂ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಯಾ? ಮಾಡಿದ್ದೆ. ಯಾವುದ್ರಲ್ಲೆಲ್ಲ ಮಾಡಿದ್ಯಾ? ನಾನು ಹೋದ ಸತಿ ಈ ಸತಿ ಆಶುಭಾಷಣಕ್ಕೆ ಮಾಡಿದ್ದೆ, ಸೆಲೆಕ್ಟ್ ಆಗಲಿಲ್ಲ. ಹೋದ ಸತಿ ಉರ್ದು ಕಂಠಪಾಠ ಇತ್ತು, ಅದಕ್ಕೆ ಮಾಡಿ ಸೆಲೆಕ್ಟ್ ಆಗಿದೆ, ಬಟ್ ಅಲ್ಲಿ ಪ್ರೈಸ್ ಸಿಗಲಿಲ್ಲ. ಆಶುಭಾಷಣದಲ್ಲಿ ಯಾವುದು ಬಂದಿತ್ತು ಟಾಪಿಕ್ ನಿಮಗೆ? ಸ್ವಚ್ಛ ಭಾರತ. ಅದು ನೀನು ಒಳ್ಳೆ ಮಾತಾಡಿದೆ, ಬಟ್ ಅದು ಸೆಲೆಕ್ಟ್ ಆಗಲಿಲ್ಲ. ಆಗಲಿಲ್ವಾ? ತುಂಬ ಜನ ಇರ್ತಾರಾ? ಹಾಂ, ತುಂಬ ಜನ ಇರ್ತಾರೆ. ಅಂದರೆ ಈಗ ನಿಮ್ಮ ಸ್ಕೂಲ್ ವೈಸಲ್ಲಿ ನೀವು ಯಾರು ಸೆಲೆಕ್ಟ್ ಮಾಡಿ ಹಾಗೆ ಹೋಗ್ತೀರಾ, ಅಲ್ಲ ಡೈರೆಕ್ಟ್ ಅಲ್ಲಿ ಸೆಲೆಕ್ಷನ್? ಇಲ್ಲ, ನಮ್ಮ ಸ್ಕೂಲಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಮತ್ತೆ ಅವರಲ್ಲಿ ಹೋಗೋದು. ಅಲ್ಲಿ ಮತ್ತೆ ಇದು ಮಾಡಿ ಅಲ್ಲಿ ಕಾಂಪಿಟೇಷನ್ ಮಾಡಿ ಯಾರು ಸೆಲೆಕ್ಟ್ ಆಗ್ತಾರೆ ಅವರಿಗೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್. ಹಾಗೆ. ಸ್ಕೂಲಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಸ್ಗೆಲ್ಲ ಅಲೋ ಮಾಡ್ತಾರಾ? ಇಲ್ವಾ? ಅಂದರೆ ಚಾಕ್ಲೇಟ್ಸ್ ಹೋಗಿ ತಗೊಂಡೋಗಿ ಎಲ್ಲ ಕ್ಲಾಸಿಗೆ, ಟೀಚರ್ಸಿಗೆ ಕೊಟ್ಬೋದು, ಮತ್ತು ನಮ್ಮ ಕ್ಲಾಸಿಗೆ ಕೊಡ್ಬೋದು. ಕೇಕ್ ಕಟ್ಟಿಂಗ್ ಎಲ್ಲ ಇಲ್ಲ. ಓಕೆ. ಮನೇಲಿ ಕೇಕ್ ಕಟ್ಟಿಂಗ್ ಎಲ್ಲ ಇರ್ತದಾ? ಹಾಂ, ಮಾಡ್ತೀವಿ. ಹೇಗಿರ್ತದೆ ನಿಂದು ಬರ್ತ್ಡೇ ಸೆಲೆಬ್ರೇಷನ್? ನಾವು ಕೆಲವೊಮ್ಮೆ ಹೋಟೆಲಿಗೆ ಹೋಗ್ತೇವೆ, ಕೆಲವೊಮ್ಮೆ ಮನೇಲಿ ಸಿಂಪಲ್ ಮಾಡ್ತೇವೆ. ಅಲ್ಲಿ ಫ್ಯಾಮಿಲಿಯವರು ಸೇರಿ ಕೇಕ್ ಕಟ್ಟಿಂಗ್ ಮಾಡ್ತೇವೆ. ಮತ್ತು ಅದು ಉಳಿದ್ರೆ ಮತ್ತೆ ಫ್ರಿಜ್ಜಲ್ಲಿ ಇಡ್ತೇವೆ, ಮತ್ತೆ ತಿನ್ಲಿಕ್ಕೆ ಆಗ್ತದೆ. ಓಕೆ. ಹೇಗೆ ನಿಂದು ಬರ್ತ್ಡೇ ಸೆಲೆಬ್ರೇಷನಲ್ಲಿ ಇಷ್ಟರವರೆಗೆದು ಮೋಸ್ಟ್ ಮೆಮೊರೇಬಲ್ ಬರ್ತ್ಡೇ ಸೆಲೆಬ್ರೇಷನ್ ಯಾವುದು? ನಮ್ಮ ಬರ್ಡೇ ಅದರಲ್ಲಿ ನಾನು ಹೋಟೆಲಿಗೆ ಹೋಗಿದ್ದೆ, ಸ್ವಾದಿಷ್ಟ್ ಮಣಿಪಾಲಲ್ಲಿ. ಅಲ್ಲಿ ನನಗೆ ಅದು ಒಂದು ತುಂಬ ಒಳ್ಳೆಯದಾಯಿತು. ರಾತ್ರಿ ಟೈಮಲ್ಲಿ ಹೈಟಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ, ಅದು ಸ್ವಲ್ಪ ಒಳ್ಳೆಯದಾಯಿತು. ಮತ್ತು ನನಗೆ ಅಮ್ಮ ಸ್ವಲ್ಪ ಇದು ಕೊಡಿಸಿದ್ರು, ಗಿಫ್ಟ್ಸ್, ಡ್ರೆಸ್ ಹಾಗೆಲ್ಲ. ಚಿಕ್ಕಮ್ಮ ಸಹ ಒಂದು ಡ್ರೆಸ್ ತಂದಿದ್ರು, ಮತ್ತು ಸ್ಕೂಲಿಗೆ ಚಾಕ್ಲೇಟ್ ಕೊಟ್ಟಿದ್ದೆ, ಟೀಚರ್ ಎಲ್ಲ ವಿಶ್ ಮಾಡಿದರು. ಯಾವಾಗ ನಿಂದು ಬರ್ತ್ಡೇ? ಮಾರ್ಚ್ 12. ಮಾರ್ಚ್. ಎಕ್ಸಾಮ್ ಟೈಮ್ ಅಂತಲ್ಲ? ಇಲ್ಲ, ಎಕ್ಸಾಮ್ ಟೈಮ್ ಹಾಂ ಹೇಳ್ಬೋದು, ಕೆಲವೊಮ್ಮೆ ಇರಲ್ಲ ಎಕ್ಸಾಮ್ ಟೈಮ್. ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗ್ತೀಯಾ? ನಾನು ಫಸ್ಟ್ ಸ್ಕೂಲಿಂದ ಬರ್ತೆ, ಮತ್ತು ಹೋಮ್ವರ್ಕ್ ಕೊಡಲ್ಲ ಎಕ್ಸಾಮ್ ಟೈಮಲ್ಲಿ. ಓದ್ತಾ ಇರ್ತೇನೆ, ಫುಲ್ಲು ಓದಿ ನಂತರ ಅದು ನೋಡಲಿಲ್ಲ ಅದೇ ಬರಿತೇನೆ ಈ ಥರ. ಮತ್ತು ಬೆಳಗ್ಗೆ ಚೂರು ಬೇಗ ಎದ್ದು ಓದ್ತೇನೆ, ಮತ್ತು ಅದು ಎಲ್ಲ ಓದಿ ಆದಂಥ ಸ್ಕೂಲಿಗೆ ಹೋಗ್ತೇನೆ. ಮತ್ತು ಎಕ್ಸಾಮ್ ಟೈಮಲ್ಲಿ ಹಾಫ್ ಡೇ ಸ್ಕೂಲ್. ಹಾಫ್ ಡೇ. ಹೌದು. ಚೂರು ಬೇಗ ಅಂದರೆ ಎಷ್ಟೊತ್ತಿಗೆ ಹೇಳ್ತೀಯಾ? 6 o'clock. ಬೇರೆ ದಿವಸ 6 o'clock ಮಸೀದಿಗೆ ಹೋಗ್ತೇನೆ ಎದ್ದು. ಮತ್ತು ಎಕ್ಸಾಮ್ ಟೈಮಿಗೆ ಈಗ ಹೋಗಲ್ಲ. ಹಾಗೆ. ಮಸೀದಿಯಲ್ಲಿ ಹೋಗಿ ಏನು ಮಾಡಲಿಕ್ಕೆ ಇರ್ತದೆ? ಅಲ್ಲಿ ಅರಬ್ಬಿ ಮತ್ತು ಉರ್ದು ಎಲ್ಲ ಓದಿಸ್ತಾರೆ. ಡೈಲಿ? ಹಾಂ, ಡೈಲಿ. ಎಷ್ಟು ಗಂಟೆ ತನಕ ಇರ್ತದೆ?
1 ಅವರ? ಹಾಂ 1 ಅವರ್ ಹೇಳ್ಬೋದು. ಸಂಡೇಸ್ ಎಲ್ಲ? ಸಂಡೇ ಇಲ್ಲ. ಸಂಡೇ ಇಲ್ಲ, ಸ್ಯಾಟರ್ಡೆ ಇರ್ತದೆ. ಮಂಡೇ ಟು ಸ್ಯಾಟರ್ಡೆ. ಮಂಡೇ ಟು ಸ್ಯಾಟರ್ಡೆ. ಮತ್ತು ಈವ್ನಿಂಗ್ ಏನು ಮಾಡ್ತೀಯಾ? ಸ್ಕೂಲಿಂದ ಬಂದು ಸ್ಕೂಲ್ ಅಂದರೆ ನಮಗೆ 4:30 ತನಕ ಇರ್ತದೆ, 4:15 ತನಕ ಇರ್ತದೆ. ಎಕ್ಸಾಮ್ ಟೈಮಲ್ಲಿ ಹಾಫ್ ಡೇ ಕೊಟ್ಟರೆ ಮತ್ತೆ ಬಂದು ಓದ್ತೇನೆ, ಟೈಮ್ ಉಳಿದ್ರೆ ಸ್ವಲ್ಪ ಆಟ ಆಡ್ತೆ. ಓಕೆ, ಟಿಫಿನ್ಗೆ ಏನೆಲ್ಲ ತಗೊಂಡು ಹೋಗ್ತೀಯಾ? ಅಲ್ಲಿ ಸ್ಕೂಲಲ್ಲಿನೇ ಊಟ ಇರ್ತದಾ? ಅಂದರೆ ಈಗ ನೀವು ಮನೆಯಿಂದ ಟಿಫಿನ್ ತಗೊಂಡು ಹೋಗ್ಲಿಕ್ಕೆ ಇಲ್ಲ? ಕೆಲವೊಮ್ಮೆ ತಗೊಂಡು ಹೋಗ್ಬೋದು, ಅದು ಸ್ಕೂಲಲ್ಲಿ ಇದೆಯಲ್ಲ, ಕೆಲವೊಮ್ಮೆ ತಗೊಂಡು ಹೋಗ್ತೆ. ತಗೊಂಡೋದಾಗ ಯಾರ ಜೊತೆ ಆದರೂ ಶೇರ್ ಮಾಡಿ ತಿಂತೀಯಾ ಅಲ್ಲ ಒಬ್ಬಳೇ ತಿಂತೀಯಾ? ಶೇರ್ ಮಾಡಿ ತಿಂತೆ ಫ್ರೆಂಡ್ಸ್ ಒಟ್ಟಿಗೆ. ನಿಂದು ಅಮ್ಮ ಮಾಡುವ ಫುಡ್ಡಲ್ಲಿ ಯಾವ್ದು ನಿಂದು ಮೋಸ್ಟ್ ಫೇವ್ರೇಟ್? ಅಮ್ಮ ಮಾಡೋ ಫುಡ್ಡಲ್ಲಿ ನನಗೆ ದೋಸೆ. ಏನು ಸ್ಪೆಷಲ್ ಮಾಡ್ತಾರೆ ದೋಸೆಯಲ್ಲಿ? ಅದು ನನಗೆ ಕ್ರಿಸ್ಪಿ ಇಷ್ಟ. ಅಮ್ಮ ಜಾಸ್ತಿ ಸ್ವಲ್ಪ ಕ್ರಿಸ್ಪಿ ಮಾಡ್ತಾರೆ, ಮತ್ತು ಸ್ವಲ್ಪ ಇದು ಮಸಾಲೆ ದೋಸೆ ಇಷ್ಟ. ಸ್ವಲ್ಪ ಮಸಾಲೆ ಸ್ವಲ್ಪ ಖಾರ ಖಾರ ಇರ್ತದಲ್ಲ, ಖಾರ ಖಾರ ಅದು ಇಷ್ಟ ಆಗ್ತದೆ. ಸೊ ಅಮ್ಮನಿಗೆ ಏನೆಲ್ಲ ಹೆಲ್ಪ್ ಮಾಡ್ತೀಯಾ? ಅಮ್ಮನಿಗೆ ಬಟ್ಟೆ ತೆಗ್ದು ಅದು ಒಣಗಿಸ್ಲಿಕ್ಕೆ ಹಾಕ್ತಾರಾ, ತೆಗ್ದು ಅದನ್ನು ಮಡಚಿ ಪ್ಲೇಸಲ್ಲಿ ಇಡ್ಸಿ, ಸ್ವಲ್ಪ ಕೆಲವೊಮ್ಮೆ ಕಸ ಗುಡಿಸ್ತೇನೆ, ಪಾತ್ರೆ ಇಡ್ತೇನೆ ಅದರ ಪ್ಲೇಸಲ್ಲಿ, ಮತ್ತು ಇಷ್ಟೇ. ಮತ್ತು ಅಮ್ಮ ಬಂದು ಅಡುಗೆ ಮಾಡುವಾಗ ಚೂರು ಹೆಲ್ಪ್ ಮಾಡ್ತೆ. ಓಕೆ, ಅಮ್ಮ ಇಂಥ ಕೆಲ್ಸಕ್ಕೆ ಹೋಗ್ತಾರಾ ಮನೇಲಿ ಇರ್ತಾರಾ? ಕೆಲ್ಸಕ್ಕೆ ಹೋಗ್ತಾರೆ. ಏನು ಕೆಲಸ ಮಾಡ್ತಾರೆ ಅಮ್ಮ? ದಿನಸಿ ಅಂಗಡಿಗೆ ಹೋಗ್ತಾರೆ. ಅಮ್ಮ ಹೇಗೆ ಹೋಗ್ತಾರೆ? ನಡ್ಕೊಂಡು ಹೋಗ್ತಾರಾ ಅಲ್ಲ ವೆಹಿಕಲ್ ಉಂಟಾ? ನಡ್ಕೊಂಡು, ಮನೆ ಹತ್ತಿರ ಉಂಟು. ಹತ್ತಿರವಾ? ಮನೇಲಿ ವೆಹಿಕಲ್ ಏನಿಲ್ವಾ? ಮಾವನದ್ದು ಉಂಟು, ಅವ್ರು ಕೆಲ್ಸಕ್ಕೆ ಹೋಗಿರ್ತಾರ. ಎಲ್ಲರೂ ಹೋದ ನಂತರ ಮತ್ತೆ ಅಮ್ಮನ ಸ್ವಲ್ಪ ಲೇಟಾ 10 o'clockಗೆ, ಅವಾಗ ಮತ್ತೆ ಅಮ್ಮ ರೆಡಿಯಾಗಿ ಹೊರತ್ತೆ. ಓಕೆ, ಸ್ಕೂಲಲ್ಲಿ ಟ್ರಿಪ್ ಎಲ್ಲ ಏನಾದರೂ ಅರೇಂಜ್ ಮಾಡಿದಾರಾ? ಹಾಂ. ಎಲ್ಲಿಗೆಲ್ಲ ಹೋಗಿದ್ರಿ ಟ್ರಿಪ್ಪಿಗೆ? ಒಮ್ಮೆನೇ ಹೋಗಿದ್ದೆ, ಚಾಮುಂಡೇಶ್ವರಿ ಅದಕ್ಕೆಲ್ಲ ಹೋಗಿದ್ವಿ. ಮೈಸೂರು. ಅಮ್ಮ ಬಿಟ್ರಾ ಹೋಗಲಿಕ್ಕೆ? ಹಾಂ. ಏನು ರಿಸ್ಟ್ರಿಕ್ಷನ್ಸ್ ಎಲ್ಲ ಏನು ಹಾಕಲಿಲ್ಲ? ಇಲ್ಲ, ಹೋಗ್ಲಿಕ್ಕೆ ಹೇಳ್ದ ಅಮ್ಮ. ಅದು ನಿಲ್ಸಲ್ಲ ಎಲ್ಲಿ ಸಹ, ಹೋಗಿ ಬರ್ಬೋದು, ಯಾಕೆ ಬೇರೆ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ. ಹೌದು. ಎಷ್ಟು ದಿವಸದ್ದು ಟ್ರಿಪ್? ಒಂದು ದಿನ. ಒಂದೊಂದು ನಾವು ಬೆಳಗ್ಗೆ ಬೇಗ ಎದ್ದು ಹೋಗಿ ಮತ್ತೆ ಬೇಗ ಬಂದ್ವಿ. ಬೆಳಿಗ್ಗೆ ಹೋಗಿ ಸಂಜೆ ರಿಟರ್ನಾ? ಅದು ಬಸ್ಸಲ್ಲಿ. ಅಂದರೆ ಖಾಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಮಾತ್ರ ಹೋದ್ರಿ, ಬೇರೆ ಎಂತ ಸಹ ಸುತ್ತಲಿಕ್ಕೆ ಹೋಗಲಿಲ್ಲ? ಸೊ ಫ್ಯಾಮಿಲಿ ಟೂರ್ ಏನಾದರೂ ಹೋಗಿದ್ರಾ? ಇಲ್ಲ, ಇಲ್ಲೇ ಹೋಗಲಿಲ್ಲ. ವೀಕೆಂಡಲ್ಲೆಲ್ಲ ಇಲ್ಲಿ ಹೋಗೋದಿಲ್ವಾ? ಜಾಸ್ತಿ ಇಲ್ಲಿನೇ ಇರ್ತೇವೆ. ಕೆಲವೊಮ್ಮೆ ಹೋದಲ್ಲಿ ಬೀಚಿಗೆಲ್ಲ ಹೋಗ್ತೇವೆ, ಕೆಲವೊಮ್ಮೆ ಅಷ್ಟೇ ಇಲ್ಲಿನೇ. ಶಾಪಿಂಗ್ ಎಲ್ಲ ಏನು ಹೋಗೋದಿಲ್ಲ? ಹೋಗ್ತೇವೆ, ಮೊನ್ನೆ ಹೋಗಿದ್ವಿ. ಯಾವಾಗ? ಮೊನ್ನೆ ಅಂದರೆ ಸಂಡೇ. ಏನು ತಗೊಂಡ್ಯಾ ಶಾಪಿಂಗಲ್ಲಿ? ಡಿ ಮಾರ್ಟಿಗೆ ಹೋಗಿದ್ವಿ. ನಾನು ಚಾಕ್ಲೇಟ್ಸ್ ತಗೊಂಡೆ, ಅದು ನ್ಯೂಟ್ರಲ್ ಅಂತ ಚಾಕ್ಲೇಟ್ ಕ್ರೀಮ್ ಬರ್ತದೆ, ಅದು ತಗೊಂಡೆ. ಮತ್ತು ಅಮ್ಮ ಅವರು ಸ್ವಲ್ಪ ಅವರಿಗೆ ಮನೆಗೆ ಏನೆಲ್ಲ ಬೇಕಾದರೂ ತಗೊಂಡ್ರು, ಮತ್ತು ಬಂದ್ವಿ ಅಷ್ಟೇ. ಎಷ್ಟು ಎಲ್ಲರೂ ಸಹ ಹೋಗೋದು ಒಮ್ಮೆ ಶಾಪಿಂಗ್ ಹೋಗೋದಿದ್ರೆ? ನಾನು, ಅಮ್ಮ, ತಂಗಿ ಮತ್ತು ಆಂಟಿ ಎಲ್ಲರೂ ಸಹ ಒಟ್ಟಿಗೆ ಹೋಗೋದು? ನಾವು 4 ಜನರು ಹೋಗಿದ್ವಿ. ಮಾವ ಅವರು ಬಂದಿರಲಿಲ್ಲ. ಮನೇಲಿ ಏನೆಲ್ಲ ಪ್ರಿಪರೇಷನ್ ಮಾಡ್ತಾರೆ ಅಮ್ಮ? ಫುಡ್ ಕೆಲವೊಮ್ಮೆ ದೋಸೆ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ, ಮತ್ತು ಪುಲಾವ್ ಮಾಡ್ತಾರೆ, ನಮ್ಮ ಆಂಟಿ ಸಹ ಮಾಡ್ತಾರೆ. ಓಕೆ, ಅಂದರೆ ಈಗ ನಿಮಗೆ ಸ್ಕೂಲಿಗೆ ಅಂತ ಫುಡ್ ತಗೊಂಡು ಹೋಗ್ಲಿಕ್ಕಿಲ್ಲ ಅಂತ ಹೇಳಿದೆ ಅಲ್ವಾ? ಈಗ ಮನೇಲಿ ಏನಾದರೂ ಒಂದು ಸ್ಪೆಷಲ್ ಮಾಡಿದ್ರು, ಆವಾಗ ಏನಾದರೂ ತಗೊಂಡು ಹೋಗಿದ್ಯಾ? ತಗೊಂಡೋಗಿದ್ದೆ, ಒಮ್ಮೆ 1-2 ಸತಿ ತಗೊಂಡು ಹೋಗಿದ್ದೆ. ಮತ್ತು ಏನು ಸ್ಪೆಷಲ್ ಮಾಡಿದ್ರು ಮನೇಲಿ? ಅಮ್ಮ ಇದು ಮಾಡಿದರು, ಚಿಕನ್ ಇದು, ಅದು ತಗೊಂಡು ಹೋಗಿದ್ದೆ. ಮತ್ತು ಅಷ್ಟು ತಗೊಂಡು ಹೋಗೋದು, ಒಮ್ಮೆಲೆ ತಗೊಂಡು ಹೋಗಿದ್ದೆ, ಖಾಲಿ ಗ್ರೇವಿ, ಅದು ಸಹ ಪೀಸೆಲ್ಲ ತಗೊಂಡು ಹೋಗಲಿಲ್ಲ. ಅಲ್ಲಿ ಆಗ ತಿನ್ನಲಿಕ್ಕಿಲ್ಲ ಆ ಥರ ಗ್ರೇವಿ, ಯಾಕಂದರೆ ಅಲ್ಲಿ ಬೇರೆ ಇದು ಇರ್ತಾರಲ್ಲ, ಕೆಲವೊಬ್ಬರು ತಿನ್ನಲ್ಲ ಅಲ್ವಾ, ಅದಕ್ಕೆ. ಕೆಲವೊಮ್ಮೆ ಅನ್ನ ಸಾರು ಇಲ್ಲಿ ಮನೆಯಲ್ಲಿ ಮಾಡಿದ್ದೆ ತಗೊಂಡು ಹೋಗ್ತೆ. ಸ್ಕೂಲಿದ ಕೆಲವೊಮ್ಮೆ ಅಷ್ಟೇ ತಿನ್ನೋದು. ಅಸೆಂಬ್ಲಿ ಎಲ್ಲ ಹೇಗಿರ್ತದೆ ಸ್ಕೂಲಲ್ಲಿ? 9:30ಗೆ ಸ್ಟಾರ್ಟ್. ನಮಗೆಲ್ಲ ಲೈನ್ಸಲ್ಲಿ ನಿಲ್ಲಿಸ್ತಾರೆ. ಕೆಲವೊಬ್ಬರು ಇದು ಎಂತ ರಾಷ್ಟ್ರಗೀತೆ ಮತ್ತು ನಾಡಗೀತೆ ಹಾಡಲಿಕ್ಕೆ ಇರ್ತಾರೆ. ಅವ್ರು ಹಾಡಿ ಆದ ನಂತರ ಅವ್ರ ಟೀಚರ್ಸಿಗೆ ಏನಾದರೂ ಹೇಳಲಿಕ್ಕಿದ್ರೆ ನಮ್ಮ ಮ್ಯಾಮಿಗೆ ಅವ್ರು ಹೇಳ್ತಾರೆ. ನಂತರ ನಮ್ಮದಾದ ನಂತರ ನಾವು ಕ್ಲಾಸಿಗೆ ಹೋಗ್ತೇವೆ, ಮತ್ತು ಪಾಠ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಅವರ್ ಯೂಶ್ವಲಿ ಯಾವ್ದು ಇರ್ತದೆ ನಿಮಗೆ? ಎಲ್ಲಿ ಫಸ್ಟ್ ಅವರ್? ಯಾವಾಗಲೂ ಫಸ್ಟ್ ಅವರ್ ಯಾವುದು? ಮ್ಯಾಥ್ಸಾ, ಕನ್ನಡವಾ? ಫಸ್ಟ್ ಇಂಗ್ಲೀಷ್. ಫಸ್ಟ್ ಇಂಗ್ಲೀಷ್ ಡೈಲಿ? ಅದರಲ್ಲಿ ಏನು ಚೇಂಜಸ್ ಇಲ್ಲ? ಇಲ್ಲ, ಇಂಗ್ಲೀಷ್. ಲಾಸ್ಟ್ ಅವರ್ ಏನಿರ್ತದೆ? ಮ್ಯಾಥ್ಸ್. 12 ಗಂಟೆ ಹೊತ್ತಿಗೆ ಮ್ಯಾಥ್ಸ್ ಇರೋದಾ? ಮಧ್ಯಾಹ್ನದ, ಸಂಜೆ ಮ್ಯಾಥ್ಸ್. ಮಧ್ಯಾಹ್ನ ನಮಗೆ ಕೆಲವೊಮ್ಮೆ ಪಿ ಟಿ ಇರ್ತದೆ, ಕೆಲವೊಮ್ಮೆ ಫ್ರೀ. ಓಕೆ, ಈಗ ನಿಮಗೆ ಲಂಚ್ ಬ್ರೇಕ್ ಅದು ಮುಂಚಿನ ಅವರ್ ಯಾವ್ದು ಇರ್ತದೆ? ಅದೇ ಲಂಚ್ ಬ್ರೇಕಿನ ಮೊದಲು ಕೆಲವೊಮ್ಮೆ ಹಿಂದಿ ಇರ್ತದೆ, ಮತ್ತು ಅವರು ಆಬ್ಸೆಂಟ್ ಇದ್ದಾಗ ನಮ್ಮ ಕ್ಲಾಸಲ್ಲಿ ಗಲಾಟೆ. ಓಕೆ, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿನ್ನ ಹಾಬೀಸ್ ಎಲ್ಲ ಏನು? ನನ್ನ ಹಾಬಿ ಡ್ಯಾನ್ಸಿಂಗ್. ಡ್ಯಾನ್ಸಿಂಗ್.
ಡ್ಯಾನ್ಸಿಂಗಿಗೆ ನೀನೇ ಮಾಡಬೇಕು ಅಂತ ಇಂಟ್ರೆಸ್ಟ್ ಆಯಿತಾ ಅಥವಾ ಯಾರಾದರೂ ಡ್ಯಾನ್ಸ್ ನೋಡಿ ಅವ್ರ ಥರ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿ ಮಾಡಿದ್ಯಾ? ನಾನೇ ಮಾಡಬೇಕಂತ. ಯಾರು ಸಹ ಇನ್ಸ್ಪೈರೇಷನ್ ಏನಿಲ್ಲ, ಮೈಕಲ್ ಜಾಕ್ಸನ್ನು ಅವರನ್ನೆಲ್ಲ ನೋಡಿ? ಇಲ್ಲ, ನಿನಗೆ ನೀನೇ ಇನ್ಸ್ಪೈರೇಷನ್. ಸೊ ಮನೇಲಿ ಹಿಡಿಯೋದು ಡ್ಯಾನ್ಸ್ ಮಾಡ್ತಾನೆ ಇರ್ತೀಯಾ? ಇಲ್ಲ, ಓದಲಿಕ್ಕೆ ಫ್ರೀಯಲ್ಲಿದ್ದರೆ ಕೆಲವೊಮ್ಮೆ ಡ್ಯಾನ್ಸ್ ಮಾಡ್ತೆ, ಜಾಸ್ತಿ ಮಾಡಲ್ಲ. ಫ್ರೀಯಲ್ಲಿದ್ದರೆ ಎಲ್ಲ. ಮತ್ತು ಡ್ಯಾನ್ಸ್ ಸ್ಕೂಲಲ್ಲಿ ಇಲ್ಲಾದರೆ ಡ್ಯಾನ್ಸ್ ಇದ್ದರೆ ಪ್ರಾಕ್ಟೀಸಿಗೆ, ಆವಾಗ ಅದು ಆಫ್ ಪ್ರಾಕ್ಟೀಸ್ ಜಾಸ್ತಿ ಮಾಡ್ತೇನೆ. ಸ್ಕೂಲ್ ಡೇಸಲ್ಲೆಲ್ಲ ಡ್ಯಾನ್ಸಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ಯಾ? ಹಾಂ. ಸೊ ನಿಮಗೆ ಕಾಸ್ಟ್ಯೂಮ್ ಎಲ್ಲ ಹೇಗಿರ್ತದೆ? ಹೋದ ಸತಿ ನಮಗೆ ಜೈ ಹೋ ಸಾಂಗಲ್ಲಿ ಇತ್ತು ದೇಶದ ಬಗ್ಗೆ, ಅದು ಕೇಸರಿ ಬಿಳಿ ಹಸಿರಿದ್ದು ಬಟ್ಟೆ ಇತ್ತು. ಮತ್ತು ಅದರ ಮೊದಲು ಇದು ಯಾವುದು ರಾಧಾಕೃಷ್ಣಂದು ಹಾಗೆ ಬಟ್ಟೆ ಇರ್ತದಲ್ಲ, ಆ ಥರದ್ದು ಘಾಗ್ರಾ ಟೈಪ್. ಓಕೆ. ನಿಮಗೆ ಹೇರ್ ಸ್ಟೈಲ್ ಹೇಗೆ ಸ್ಕೂಲಿಗೆ ಹೋಗ್ಬೇಕಿದ್ರೆ? 2 ಜಡೆ ಕಂಪಲ್ಸರಿ. ಸಪೋಸ್ ಮಿಸ್ ಆದರೆ ಅಲ್ಲಿ ಪನಿಷ್ಮೆಂಟ್ ಕೊಡ್ತಾರೆ. ಹೆಚ್ಚು ಪನಿಷ್ಮೆಂಟ್ ನಿಮ್ಮ ಕ್ಲಾಸಲ್ಲಿ ಯಾರು ತೊಗೊಂಡಿದ್ದಾರೆ? ನಮ್ಮ ಕ್ಲಾಸಲ್ಲಿ ಹೆಚ್ಚು ಆ ಥರ ಏನಿಲ್ಲ, ಕೆಲವೊಬ್ಬರು ತಗೊಳ್ತಾರೆ. ಹೆಚ್ಚು ಅಂದರೆ ನಂಗೆ ಅಷ್ಟು ಸರಿ ಗೊತ್ತಿಲ್ಲ. ಆದರ್ಶ್ ಅವ್ನು ಜಾಸ್ತಿಯಾ? ಜಾಸ್ತಿ ಮಿಸ್ಬಿಹೇವ್ ಮಾಡ್ತಾನ ಅಂತಲ್ಲ? ಗಲಾಟೆ ಅಂದರೆ ಗಲಾಟೆ. ಓಕೆ. ಸಪೋಸ್ ಈಗ ನೀನೇ ಕ್ಲಾಸ್ ಟೀಚರ್ ಆದ್ಯಾ ಅಂತ ಅನ್ಕೋ ಒಂದು ದಿವಸದ ಮಟ್ಟಿಗೆ. ಸೊ ಹೇಗೆ ಕ್ಲಾಸ್ ಮೇಂಟೈನ್ ಮಾಡ್ತೀಯಾ? ಫಸ್ಟ್ ನಾನು ಅವರಿಗೆಲ್ಲ ಪಾಠ ಓದಲಿಕ್ಕೆ ಹೇಳ್ತೆ, ಗಲಾಟೆ ಮಾಡಿದರೆ. ಮತ್ತು ನಾನು ಅವರಿಗೆ ಯಾವುದು ಪಾಠ ಎಲ್ಲ ಓದಿಸ್ತೇನೆ. ರಾಂಗ್ ಆದಾಗ ಅವರಿಗೆ ಮತ್ತೆ ಏನು ಗಲಾಟೆ ಮಾಡಿ ಪನಿಷ್ಮೆಂಟ್ ಕೊಡ್ತೆ, ಪಾಠ ಬರೀಲಿಕ್ಕೆಲ್ಲ ಹೇಳ್ತೆ. ಮತ್ತು ಅವರಿಗೆ ಕೆಲವೊಮ್ಮೆ ಫ್ರೀಯಲ್ಲಿ ಬಿಡ್ತೆ ಆಟ ಆಡಲಿಕ್ಕಿದ್ರೆ, ಅಂದರೆ PT ಟೈಮಲ್ಲಿ ಈ ಥರ ಆಟ ಆಡಲಿಕ್ಕೆ, ಕ್ಲಾಸಲ್ಲಿ ಆಟ ಆಡಲಿಕ್ಕೆ ಬಿಡಲ್ಲ. ಅವ್ರಿಗೆ ಓದಲಿಕ್ಕಿದ್ರೆ ಮತ್ತು ಅವರು ಓದ್ತಾರೆ. ಮತ್ತು ಪಾಠ ಜಾಸ್ತಿ ಓದಿಸೋದು, ಮತ್ತು ಬರೀಸಲಿಕ್ಕೆ ಕೊಡೋದು, ನೋಟ್ಸ್ ಎಲ್ಲ ಕೊಡ್ತೆ. ಸೊ ಈಗ ನಿನಗೆ ನಿನ್ನ ಬಗ್ಗೆ ತುಂಬ ಖುಷಿ ಆಗೋದು ಯಾವ ವಿಷಯದ ಬಗ್ಗೆ? ನನ್ನ ಮೇಲೆ ನನಗೆ ಡ್ಯಾನ್ಸಿಂಗಲ್ಲಿ. ನೀನು ಡ್ಯಾನ್ಸಿಂಗಲ್ಲಿ ಹುಷಾರಿದೆ. ತುಂಬ ಬೇಜಾರು ಏನಾದರೂ ಉಂಟಾ ನಿನಗೆ ನಿನ್ನ ಬಗ್ಗೆನೇ? ಇಲ್ಲ, ಹಾಗೇನಿಲ್ಲ. ಇಲ್ಲ. ಓಕೆ, ನಾನು ಹೀಗಿರಬೇಕಿತ್ತು, ನಾನು ಹಾಗಿರಬೇಕಿತ್ತು, ಆ ಥರ ಏನೂ ಸಹ ಇಲ್ಲ. ನಾನು ಹೇಗಿದ್ದೇನೆ ಅದರಲ್ಲಿ ನಾನು ಖುಷಿಯಾಗಿದ್ದೇನೆ ಹಾಗೆ. ಸೊ ಈಗ ನಿನ್ನ ತಂಗಿ ಏನಾದರೂ ನಿನಗೆ ತಂಟೆ ಮಾಡಿದ್ವಾ ಅನ್ಕೋ, ನೀ ಹೇಗೆ ಅವಳ ಮೇಲೆ ರಿವೆಂಜ್ ತೆಗಿತೀಯಾ? ನಾನು ಅವಳಿಗೆ ಬೈತೇನೆ, ಕೆಲವೊಮ್ಮೆ ಹೊಡಿತೇನೆ. ಮತ್ತು ಕೂತ್ಕೊಳ್ತಾರೆ ಅಲ್ಲಿ ಒಂದು ಸೈಡಲ್ಲಿ. ಆಗ ನಿನಗೆ ಬೇಜಾರಾಗೋದಿಲ್ವಾ? ಎಂತ ಮಾಡ್ತೀವಿ ಬೇಜಾರಾಗಿ? ಸಾರಿ ಕೇಳಿದ್ದೇನೆ, ಕೆಲವೊಮ್ಮೆ ಸಾರಿ ಕೇಳಿದ್ರೆ ಮಾತಾಡಿದ್ರೆ ಬಿಟ್ಟು ಬಿಡ್ತೆ, ಏನು ಮಾಡ್ತೀನಿ ಮಾಡ್ಕೊಳ್ಳಿ ಅಂತ. ಮತ್ತು ಅವಳೇ ಬರ್ತಾಳಾ? ಅವಳೇ ಬರ್ತಾಳೆ. ಓಕೆ. ಅವಳ ಜೊತೆ ಏನಾದರೂ ಪೋಖ್ರಿ ಮಾಡಿದ್ದು ಮನೆಯವ್ರಿಗೆ ಗೊತ್ತಿಲ್ಲದೆ ಇರೋದು ಉಂಟಾ? ಇಲ್ಲ, ಎಲ್ಲ ಮನೆಯವ್ರು ಹೇಳ್ತಾರೆ. ಅವಳದ್ರ ಏನಾದರೂ ಸೀಕ್ರೆಟ್ ನಿಂಗೆ ಗೊತ್ತುಂಟಾ? ಇಲ್ಲ. ಹಾಗೆ ಏನು ಸೀಕ್ರೆಟ್ ಎಲ್ಲ ಮೇಂಟೈನ್ ಮಾಡಲಿಲ್ಲ? ಇಲ್ಲ. ಸರಿ, ಸ್ಕೂಲಲ್ಲಿ ನಿನ್ನ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್? ಇಲ್ಲ. ಅಮ್ಮ ಏನಾದರೂ ಕಂಪ್ಲೇಂಟ್ ಹೇಳಿದಾರಾ? ಇಲ್ಲ, ಅಮ್ಮ ಸಹ ಕಂಪ್ಲೇಂಟ್ ಹೇಳಲಿಲ್ಲ. ಸೊ ಒಳ್ಳೆ ಹುಡುಗಿ, ಏನು ಸಹ ಕಂಪ್ಲೇಂಟೇ ಇಲ್ಲ, ಪಾಪದವಳು ಅಲ್ವಾ? ಸೊ ಈಗ ನೀನು ಒಂದು ದಿವಸದ ಮಟ್ಟಿಗೆ ನಿನ್ನ ಅಮ್ಮನ ಥರವೇ ಆದಿ, ನೀನು ಅಮ್ಮವೇ ಅಂತ ಅನ್ಕೋ. ಸೊ ಹೇಗೆ ಮನೇನ ಹ್ಯಾಂಡಲ್ ಮಾಡ್ತೀಯಾ? ನಾನು ಬೇಗ ಎತ್ತೆ, ಅಡುಗೆ ಎಲ್ಲ ಮಾಡ್ತೆ, ಅವರಿಗೆ ಬಡಿಸ್ತೆ. ಮತ್ತು ಮನೆಯನ್ನು ಸ್ವಲ್ಪ ಕ್ಲೀನು, ಗುಡಿಸೋದು ಒರೆಸೋದು ಎಲ್ಲ ಮಾಡ್ತೇನೆ. ಕೆಲಸಕ್ಕೆ ಹೋಗ್ತೆ, ಬಂದು ಅಡುಗೆ ಮಾಡ್ತೆ, ಮತ್ತು ಓದಿಸೋದೆಲ್ಲ ಮಾಡ್ತೆ. ಅಷ್ಟೇ. ಅಮ್ಮ ಅಷ್ಟೇ ಕೆಲಸ ಮಾಡೋದು? ಅಂದರೆ ಅಡುಗೆ ಎಲ್ಲ ಮಾಡ್ತಾರೆ, ಮತ್ತು ಕೆಲಸಕ್ಕೆ ಹೋಗ್ತಾರೆ. ಹೌದು. ಈಗ ಕೆಲಸಕ್ಕೂ ಮತ್ತು ಮನೆಗೆ ಅವ್ರು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಾರೆ? ಅವರು ಬೆಳಗ್ಗೆ 10 o'clock ಕೂದಾ, ಬೆಳಗ್ಗೆ ಸ್ವಲ್ಪ ಬೇಗ ಹೇಳ್ತಾರೆ, 6 o'clock ನಮ್ಮ ಒಟ್ಟಿಗೆ ಎದ್ದು ಅಡುಗೆ ಎಲ್ಲ ಮಾಡ್ತಾರೆ, ನೀರು ಬಿಸಿ ಮಾಡ್ತಾರೆ. ಮತ್ತು ಮನೆ ಒರೆಸೋದೆಲ್ಲ ನನ್ನ ಮಾವ ಮಾಡ್ತಾರೆ, ಗುಡಿಸಿ ಒರೆಸ್ತಾರೆ. ಮತ್ತು ಕೆಲಸಕ್ಕೆ ಬಂದು ಅಡುಗೆ ಎಲ್ಲ ಮಾಡ್ತೇನೆ. ಮತ್ತು ಉಳಿದ ಕೆಲಸ ನಾವು ಮಾಡಿರ್ತೇವೆ, ಬಟ್ಟೆ ಮಡ್ಚೋದೆಲ್ಲ ಅಮ್ಮ ಬಂದು ಖಾಲಿ ಅಡುಗೆ ಮಾಡ್ತಾರೆ. ಮತ್ತು ಟೈಮ್ ಉಳಿದ್ರೆ ಮತ್ತೆ ನನಗೆ ಮತ್ತು ತಂಗಿಗೆ ಓದಿಸ್ತಾರೆ. ನೀನು ತಂಗಿಗೆ ಹೆಲ್ಪ್ ಮಾಡ್ತೀಯಾ? ಅವಳಿಗೆ ಹೋಮ್ವರ್ಕಿಗೆಲ್ಲ ಹೆಲ್ಪ್ ಮಾಡ್ತೀಯಾ? ಹಾಂ. ಇಬ್ಬರು ಒಂದೇ ಸ್ಕೂಲಲ್ಲ? ಈಗ ಅವಳದು ಸ್ಕೂಲಲ್ಲಿ ಅಂದರೆ ಅವಳ ಕ್ಲಾಸಲ್ಲಿ ಏನಾದರೂ ಜಗಳ ಆದಾಗ ಹೋಗಿದ್ಯಾ? ಹೋಗಿದೆ. ಸಪೋರ್ಟ್ ಮಾಡಿ. ಜಗಳ ಮಾಡ್ತಾಳ ತಂಗಿ? ಇಲ್ಲ, ಅಷ್ಟು ಮಾಡಿಲ್ಲ. ಏನಾದರೂ ಒಮ್ಮೆ ಸ್ವಲ್ಪ ತಾಗಿರ್ತದಲ್ಲ, ಒಮ್ಮೆ ಇದು ಬಂದಿತ್ತು ಅವಳಿಗೆ, ತಾಗಿತ್ತಂತ ಸರಿ ಕೂಗ್ತಿದ್ಲು ಕ್ಲಾಸಲ್ಲಿ. ಅದು ಅವರ ಫ್ರೆಂಡ್ ಬಂದು ಕರೆದಾಗ ಹೋಗಿದ್ದೆ. ನೀವು ಹೋಗಿ ಎಂತ ಮಾಡಿದ್ದಿ? ನಾನು ಮೊದಲಲ್ಲಿ ಅಕ್ಕವರಿದ್ದು, ಬೇರೆ ಅಕ್ಕವರು ಅಲ್ಲಿ ಕೂತ್ಕೊಂಡು ಒಂದು ಸೈಡಲ್ಲಿ ಕೂಗ್ತಿದ್ದೆ, ಕಾಲಿಗೆ ಬೆಂಚ್ ಬಿತ್ತಂತ. ಮತ್ತು ಹೋಗಿ ಸಮಾಧಾನ ಮಾಡ್ತಿದ್ದೆ. ಮತ್ತು ಅಮ್ಮನಿಗೆ ಕಾಲ್ ಮಾಡಿದ್ರು, ಅಮ್ಮ ಬಂದು ಕರ್ಕೊಂಡು ಹೋದ್ರು ಅವರಿಗೆ. ಹಾಗಿದ್ರೆ ನಿನ್ನ ತಂಗಿಯ ಪೋಖ್ರಿ ಮನೆಯಲ್ಲಿ ಸಹ ಹಾಗೆ, ಸ್ಕೂಲಲ್ಲಿ ಸಹ ಹಾಗೆ ಅಲ್ಲ, ಸೈಲೆಂಟ್ ಇರ್ತಾಳೆ ಅವಳು. ಆದರೆ ಏನು ಅವಳೇ ಇಲ್ಲಿ ಬಂದು ಮನೆಗೆ ಕಂಪ್ಲೇಂಟ್ ಕೊಡೋದು. ಅವ್ರು ಸುಮ್ಮನೆ ಇದ್ರೆ ಸಹ ಅವರ ಹೆಸರು ಬರೀತಾರಂತೆ ಬೋರ್ಡಲ್ಲಿ, ಬಂದು ಕಂಪ್ಲೇಂಟ್ ಕೊಡೋದು ಯಾವಾಗಲೂ. ಅದಕ್ಕೆ ನಾನು ಕೆಲವೊಮ್ಮೆ 2-3 ಸತಿ ಹೋಗಿ ಕ್ಲಾಸಲ್ಲಿ ನೋಡಿದ್ದೇನೆ, ಬೋರ್ಡಲ್ಲಿ ಆ ಥರ ಹೆಸರು ಬರೆದಿಲ್ಲ. ಆದರೆ ಅವಳಿಗೆ ಎಂತ ಇದು ಕಿರಿಕಿರಿ ಮಾಡೋದಂತೆ ಕ್ಲಾಸಲ್ಲಿ.
ಅದೇ ಕೆಲವೊಬ್ಬರಿಗೆ ಈ ಥರ ಹೇಳ್ತಾರೆ, ಅಯ್ಯೋ ಈ ಥರ ಮಾಡಲಿಕ್ಕ. ನಾನು ಕೇಳ್ತೆ ಯಾಕೆ, ಅದೇ ತಾಗಿತ್ತು ಅಂತ ಹೇಳಿ, ಅದು ತಪ್ಪಿಂದ ತಾಗಿತ್ತು, ಆಯ್ತು ನಾನು ಬಿಟ್ಟು ಬರ್ತೆ. ಏನಾದರೂ ಬೇಕಂತ ಹೇಳಿ ಮತ್ತೆ ಟೀಚರಿಗೆ ಹೇಳ್ತೆ, ಅವರ ಕ್ಲಾಸ್ ಟೀಚರಿಗೆ. ಟೀಚರ್ಸ್ ಅವಳ ಬಗ್ಗೆ ಏನಾದರೂ ಹೇಳ್ತಾರೆ ಹತ್ರ? ಇಲ್ಲ ನಿನ್ನ ತಂಗಿ ಕ್ಲಾಸಲ್ಲಿ ಹೀಗೆ ಮಾಡ್ತಾಳೆ ಹಾಗೆ ಮಾಡ್ತಾಳೆ? ಸ್ವಲ್ಪ ಪಾಪ ಅಂತ ಹೇಳೋದು ಕ್ಲಾಸಲ್ಲಿ. ನಿನ್ನ ತಂಗಿ ಪಾಪ. ನಿಂಗೇನು ಅನಿಸ್ತದೆ, ನಿನ್ನ ತಂಗಿ ಪಾಪ ಇರ್ಬೋದಾ? ಅನ್ಸಲ್ಲ. ಜೋರಿದ್ದಾಳೇನಲ್ಲ? ನನ್ನೊಟ್ಟಿಗಿದೆ, ಮತ್ತು ಬೇರೆ ಯಾರು ನನ್ನೊಟ್ಟಿಗೆ ಸ್ವಲ್ಪ ಕೆಲವೊಮ್ಮೆ ಜಗಳ ಎಲ್ಲ ಮಾಡ್ತಾರೆ. ಓಕೆ. ಈಗ ನಿಮ್ಮಿಬ್ಬರು ಜಗಳ ಆದಾಗ ಯಾರು ಕಾಂಪ್ರಮೈಸ್ ಮಾಡಲಿಕ್ಕೆ ಬರೋದು? ಅಮ್ಮ ಬರ್ತಾರಾ ಅಲ್ಲ ಚಿಕ್ಕಮ್ಮ ಬರ್ತಾರಾ? ಅಮ್ಮ ಸಹ ಬರ್ತಾರೆ, ಕೆಲವೊಮ್ಮೆ ಚಿಕ್ಕಮ್ಮ ಸಹ ಬರ್ತಾರೆ. ಹಾಗೆ. ಈಗ ನಿನ್ನ ಚಿಕ್ಕಮ್ಮನ ಜೊತೆ ಎಲ್ಲಿಗೆಲ್ಲ ಸುತ್ತಾಡಲಿಕ್ಕೆಲ್ಲ ಹೋಗಿದ್ಯಾ? ಹಾಂ. ಯಾರ ಜೊತೆ ಹೋಗ್ಲಿಕ್ಕೆ ಇಷ್ಟ ಆಗ್ತದೆ? ಅಮ್ಮನ ಜೊತೆ ಹೋಗ್ಲಿಕ್ಕೆ, ಚಿಕ್ಕಮ್ಮನ ಜೊತೆ? ಇಬ್ಬರ ಜೊತೆ ಸಹ. ಇಬ್ಬರ ಜೊತೆ ಸಹ. ಇಬ್ಬರು ಸಹ ಈಕ್ವಲ್? ಈಕ್ವಲ್. ಏನು ಕೇಳಿದ್ರೆ ತೆಗಿಸಿ ಕೊಡ್ತಾರೆ. ಓಕೆ. ಈಗ ನಿನಗೆ ನಿನ್ನ ಫೇವ್ರೆಟ್ ಕಲರ್ ಬ್ಲೂ ಅಂತ ಹೇಳಿದಿ. ಸೊ ಈಗ ನಿನ್ನ ಮುಂದೆ ಬ್ಲೂ ಕಲರದ್ದು ಒಂದು 3 ಡ್ರೆಸ್ ಇರ್ತದೆ, ಮತ್ತು ಉಳಿದದೆಲ್ಲ ಬ್ಲ್ಯಾಕ್ ಕಲರ್ಸ್, ಬೇರೆ ಬೇರೆ ಕಲರ್ಸಲ್ಲಿ ಇರ್ತದೆ. ಬಟ್ ಬ್ಲೂ ಕಲರ್ ಡ್ರೆಸ್ ನೋಡ್ಲಿಕ್ಕೆ ಅಷ್ಟು ಇರೋದಿಲ್ಲ. ಬಟ್ ಹೇಗೆ ಚೂಸ್ ಮಾಡ್ತೀಯ ಅದರಲ್ಲಿ? ನಾನು ಯಾವ ಡ್ರೆಸ್ ನೋಡ್ಲಿಕ್ಕೆ ಚೆಂದ ಉಂಟು ಅದು ತಗೊಳ್ತೆ. ಬಟ್ ನಿಂದು ಫೇವ್ರೆಟ್ ಕಲರ್ ಬ್ಲೂ. ಅದು ಮತ್ತೆ ಬೇರೆ ಯಾವಾಗಾದರೂ ಅಮ್ಮ ಕೊಡಿಸ್ತಾರಲ್ಲ, ನಾನು ಯಾವ ಡ್ರೆಸ್ನ ನೋಡ್ಲಿಕ್ಕೆ ಚೆಂದ ಉಂಟು ಅದು ತಗೊಳ್ತೆ. ಓಕೆ. ಹಾಗೆ ಅಂದರೆ ಈಗ ನಿಮಗೆ ಬ್ಲೂ ಕಲರ್ ಇಷ್ಟ ಆಯಿತು ಅಂತ ಅದನ್ನೇ ಹೋಗಿ ಪಿಕ್ ಮಾಡೋದಿಲ್ಲ, ಯಾವುದು ಚಂದ ಉಂಟು ಹಾಗೆ. ಹಾಂ. ಓಕೆ. ಅಮ್ಮನಿಗೆ ಏನಾದರೂ ಗಿಫ್ಟ್ ಮಾಡಿದ್ಯಾ? ಅಮ್ಮನಿಗೆ ಒಂದು ಇದು ಕೊಟ್ಟಿದ್ದೆ, ಒಂದು ಮೊದಲು ಬಾಯ್ದು ಅವರಿಗೆ ಚಾಕ್ಲೇಟ್ ಕೊಟ್ಟಿದ್ದೆ ನಾನು ಮತ್ತು ತಂಗಿ. ಮತ್ತು ನಾನು ಸ್ಕೂಲಿಂದ ಬರುವಾಗ ಒಂದು ಅಂಗಡಿ ಉಂಟು, ಅಲ್ಲಿ 15 ರೂಪಿಗೆ ಒಂದು ಇದು ಸಿಗ್ತದೆ, ಗಲೆಗೆ ಹಾಕುವ ಚೇನಾಗೆ, ಕುತ್ತಿಗೆಗೆ, ಆ ಥರದ್ದು. ಅದು 15 ರೂಪೀಸಿದ್ದ. ನಾನು ಮತ್ತು ತಂಗಿ ಒಂದೊಂದು ತಗೊಂಡು ಅಮ್ಮನಿಗೆ ಅದು ಕೊಟ್ವಿ. ಅದು ಯೂಸ್ ಮಾಡಿ ಮತ್ತು ನನ್ನ ತಂಗಿ ಒಮ್ಮೆ ಹಾಕ್ತೇನೆ ಅಂತ ಹಾಕಿ ಹೋದವಳು, ಮತ್ತು ಅದು ಎಲ್ಲಿ ಬಿಸಾಕಿ ಬಂದ್ಲು ಸಾಡಿ. ಬೈದ್ಯಾ? ಬೈದ ಅವಳಿಗೆ. ಅಮ್ಮನಿಗೆ ತಂದದ್ದು, ಮತ್ತು ನೀನು ಯಾಕೆ ಅದನ್ನು ಬಿಸಾಡಿದೆ ಅಂತಿದ್ದು. ಅದು ಆಟ ಆಡುವಾಗ ಬಿತ್ತು ಅಂತ ಹೇಳಿದ್ಲು, ಮತ್ತೆ ಬಿಟ್ಟೆ. ಓಕೆ. ನಿಮ್ಮದ್ರಲ್ಲಿ ಟ್ರೆಡಿಷ್ನಲ್ ಡೇ ಆ ಥರ ಎಲ್ಲ ಏನಾದರೂ ಇರ್ತದಾ? ಬೇರೆ ಸೆಲೆಬ್ರೇಷನ್ಸ್ ಎಲ್ಲ ಏನಿಲ್ಲ, ಸ್ಕೂಲೆಲ್ಲ ಮಾತ್ರ? ಸ್ಕೂಲಲ್ಲಿ ಅಂದರೆ ಗಾಂಧಿ ಜಯಂತಿಗೆ ಮಾಡ್ತಾರೆ, ಇಂಡಿಪೆಂಡೆನ್ಸ್ ಡೇಗೆ, ರಿಪಬ್ಲಿಕ್ ಡೇಗೆ ಎಲ್ಲ ಮಾಡ್ತಾರೆ. ಬೇರೆ ಏನು ಡೇಸ್ ಇಲ್ಲ ಅಂದರೆ ಲೈಕ್ ಈಗ ಸಾರಿ ಉಟ್ಕೊಂಡು ಹೋಗ್ಲಿಕ್ಕೆ? ಅದು ಹೈಸ್ಕೂಲಿಗೆ. ನಿಮಗೆ ಎಂತ ಬರೋದಿಲ್ವಾ? ನಮಗೆ ಈ ಥರ ಇಲ್ಲ, ನಮ್ಗೆ ಆ ಥರ ಇಲ್ಲ. ಹೈಸ್ಕೂಲಿಗೆ ಆ ಥರ ಸಾರಿ ಎಲ್ಲ ಅದು ಸೆಂಡ್ ಅಪ್ ಟೈಮಲ್ಲಿ, ಇಲ್ಲದ್ರೆ ಒಂದು ಡೇ ಕೊಟ್ಟಿರ್ತಾರೆ, ಆ ಟೈಮಲ್ಲಿ ಕೆಲವೊಬ್ಬರು ಸಾಡಿ ಆ ಥರ ಕ್ಲಾಸಿಗೆ ಒಂದೊಂದು ಟೈಪ್ ಡ್ರೆಸ್ ಕೊಡ್ತಾರೆ. ಓಕೆ. ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗಬೇಕಂತಿದ್ಯಾ? ನಾನು ಡಾಕ್ಟರ್ ಆಗಬೇಕಂತ ಇದೆಯಾ? ಸೊ ಡಾಕ್ಟರ್ ಆಗ್ಲಿಕ್ಕೆ ಏನು ಓದಬೇಕು? ನನಗೆ ಗೊತ್ತಿಲ್ಲ. ಅಯ್ಯೋ, ಡಾಕ್ಟರ್ ಆಗಬೇಕು, ಬಟ್ ಅವಳಿಗೆ ಏನು ಓದಬೇಕಂತ ಗೊತ್ತಿಲ್ಲ. MBBS ಓದಬೇಕಲ್ಲ, PUCಯಲ್ಲಿ ಸೈನ್ಸ್ ತಗೋಬೇಕು. ಆಯಿತು. ಮತ್ತು ಮ್ಯಾಥ್ಸ್ ಕಷ್ಟ ಆಗ್ತದೆ ನಿನಗೆ, ಸೈನ್ಸಲ್ಲಿ ಸಹ ಕೆಲವು ಸಬ್ಜೆಕ್ಟ್ಸ್ ಕಷ್ಟ ಇರ್ತದೆ, ಹೇಗೆ ಮ್ಯಾನೇಜ್ ಮಾಡ್ತೀಯಾ? ನಾನು ಮಾಡ್ತೆ. ನನ್ನ ಚಿಕ್ಕಮ್ಮ ಇದ್ದಾರಲ್ಲ, ನನ್ನ ಆಂಟಿ. ಓಕೆ. ಅವ್ರು ಸೈನ್ಸ್ ತೊಗೊಳೋದಾ? ಅಂದರೆ ಹಾಂ, ಅವ್ರು ಸೈನ್ಸ್ ತೊಗೊಂಡು ಅವರಿಂದ ಹೆಲ್ಪ್ ತೊಗೊಳ್ತೆ. ಓಕೆ, ಅವರಿಂದ ಹೆಲ್ಪ್ ತೊಗೊಳ್ತೀಯ. ಸೊ ಈಗ ನೀನು ಡಾಕ್ಟರ್ ಆದ್ಯಾ ಅಂತ ಅನ್ಕೋ. ಓಕೆ, ನಿಂಗೆ ಇಂಜೆಕ್ಷನ್ ಎಲ್ಲ ಕೊಡಲಿಕ್ಕೆ ಬರ್ತದೆ, ಸಣ್ಣ ಪಾಪು ಎಲ್ಲ ಬರ್ತದೆ, ಬಟ್ ಅದಕ್ಕೆ ಇಂಜೆಕ್ಷನ್ ಎಲ್ಲ ಆಗೋದಿಲ್ಲ. ಸೊ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀಯಾ? ನಾನು ಮೊದಲು ನೋಡ್ತೆ, ಅದಕ್ಕೆ ಇಂಜೆಕ್ಷನ್ ಕೊಡಬೇಕಾದ್ರೆ ಅದಕ್ಕೆ ಮೊದಲು ಕಣ್ಣು ಮುಚ್ಚಿಸ್ತೆ, ಇಲ್ಲಾಂದರೆ ಅವರ ಅಮ್ಮ ಬಂದಿರ್ತೆ, ಅಪ್ಪ ಅಮ್ಮ, ಅವರಿಗೆ ಆಟಾಡ್ಲಿಕ್ಕೆ ಹೇಳ್ತೆ, ಆಟಾಡುವಾಗ ಮೆಲ್ಲ ಇಂಜೆಕ್ಷನ್ ಕೊಟ್ಟು ಬಿಡ್ತೆ. ಅದಕ್ಕೆ ಹೋಗ್ತದಲ್ಲ ಆಗ, ಅದಕ್ಕೆ ಗೊತ್ತಾಗದೆ ಇರ್ತದ. ಮತ್ತೆ ಚಾಕ್ಲೇಟ್ ಕೊಟ್ಟು ಕಳಿಸ್ತೆ. ಸಣ್ಣದು ಪಾಪು ಬರೋದು, ದೊಡ್ಡದಲ್ಲ, ಸ್ವಲ್ಪ ಸಹ ದೊಡ್ಡದಲ್ಲ, ಚಿಕ್ಕ ಪಾಪು ಬರೋದು, ಅದಕ್ಕೆ ಹೇಗೆ ಮ್ಯಾನೇಜ್ ಮಾಡ್ತೀಯ? ಚಾಕ್ಲೇಟ್ ತಿಂದದ ಚಿಕ್ಕ ಪಾಪು? ಅದಕ್ಕೆ ಏನಾದರೂ ಕೊಟ್ಟು ಅವರ ಅಮ್ಮ ಅಪ್ಪ ಏನಾದರೂ ಕೊಡಿಸ್ತಾರೆ ಮತ್ತೆ ಹಾಗೆ. ಸೊ ಈಗ ನಿನ್ನ ಮನೆಯಲ್ಲಿ ಯಾರಾದರೂ ಪೇಷಂಟ್ ಇದ್ದಾರೆ ಅಂತ ಅನ್ಕೋ. ಸೊ ಅವರನ್ನು ಹೇಗೆ, ಬೇರೆಯವರನ್ನು ಟ್ರೀಟ್ ಮಾಡುವಾಗೆ ಮಾಡ್ತೀಯಾ ಅಲ್ಲ ಇವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೀಯಾ, ಹೇಗೆ? ಅಂದರೆ ಬೇರೆಯವರಂದರೆ ಈಗ ಮನೆಯಲ್ಲಿ ಅಂದರೆ ನಮ್ಮ ಬೇರೆಯವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಹಾಗೆ ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ. ಅಂದರೆ ಈಗ ಓಕೆ, ಒಬ್ಬರಿಗೆ ನಿಮಗೆ ಬೇಡದವ್ರು ಇರ್ತಾರೆ, ಅಂದರೆ ನಿಂಗೆ ಅಷ್ಟೇ ಆಗುವವರು, ಆವಾಗೆಲ್ಲ ಹೇಗೆ ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ಏನು ಕೊಡ್ತೀಯಾ? ಅಲ್ಲ ಓಕೆ, ಬಂದದ್ದು ಸಿಕ್ಕಿದೆ ಚಾನ್ಸ್ ಅಂತ ರಿವೆಂಜ್ ತಗೋತೀಯಾ? ರಿವೆಂಜ್ ತಗೊಳ್ಳಲ್ಲ. ರಿವೆಂಜ್ ಎಲ್ಲ ತಗೊಳ್ಳೋದಿಲ್ಲ. ಓಕೆ. ಟೂರಿಗೆ ಮೈಸೂರಿಗೆ ಮಾತ್ರ ಹೋದದಂತ ಹೇಳಿದ್ಯಾ? ಹೋಟೆಲ್ಗೆಲ್ಲ ಸ್ವಾದಿಷ್ಟ ಮಾತ್ರ ಹೋದದ್ದ, ಬೇರೆ ಹೋಟೆಲ್ ಹೋಗಲಿಲ್ವಾ? ಹೋಗಿದ್ದೆ, ನನಗೆ ಹೆಸರು ನೆನಪಿಲ್ಲ. ಹೋಗೋದು ತಿನ್ನೋದು ಬರೋದಾ? ಅದು ಓನರ್ ತಗೊಂಡು ಹೋದದ್ದು, ಮನೆ ಓನರ್. ನನ್ನ ಬರ್ಡೇಗೆ ಅಂತ ನನ್ನ ಆಂಟಿಯ ಬರ್ಡೇಗೆ, ನನ್ನ ಬರ್ಡೇಗೆಲ್ಲ ಕರ್ಕೊಂಡು ಹೋಗಿದ್ರು. ಹೋದಾಗ ಹೆಸರು ನೋಡಿದಲ್ಲ ಹೋಟೆಲದ್ದು? ಇಲ್ಲ. ಹೋಗೋದು ಆರ್ಡ್ರ್ ಮಾಡೋದು ತಿನ್ನೋದೆಯಾ? ಜಾಸ್ತಿ ಏನು ಆರ್ಡ್ರ್ ಮಾಡ್ತೀಯ ಹೋಟೆಲ್ಗೆ ಹೋದಾಗ? ನಾನು ಎಲ್ಲದು ಬೆಳಗ್ಗೆ ಎಲ್ಲ ಹೋದರೆ ದೋಸೆ ಎಲ್ಲ ಆರ್ಡರ್ ಮಾಡ್ತೆ, ರಾತ್ರಿ ಹೋದಾಗ ಅವರೇ ಆರ್ಡರ್ ಮಾಡ್ತಾರೆ ಏನು ಬೇಕದು. ಅದೇ ಗೀ ರೈಸ್ ಅದೆಲ್ಲ ಆರ್ಡರ್ ಮಾಡ್ತಾರಾ,
ಅದೇ ಎಲ್ಲರಿಗೆ. ನಿಮಗೆ ವೆಜ್ ಇಷ್ಟ ಆಗ್ತದೆ, ನಾನ್ ವೆಜ್ ಇಷ್ಟ ಆಗ್ತದಾ? ಎರಡು ಸಹ. ಸೊ ಈಗ ನಿಮಗೆ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಲಿಕ್ಕೆ ಉಂಟು. ನೆಕ್ಸ್ಟ್ ಈಗ ಸ್ಯಾಟರ್ಡೇ ಯಾವುದೆಲ್ಲ ಡ್ರೆಸ್ ಎಲ್ಲ ಹಾಕೊಂಡು ಹೋಗ್ತೀಯಾ? ನಾನು ಕೆಲವೊಮ್ಮೆ ಘಾಗ್ರಾ ಅಂದರೆ ಜಾಸ್ತಿ ಹಾಕ್ಕೊಳ್ಳಲ್ಲ, ಚೂಡಿದಾರ್ ಹಾಗೆ ಹಾಕ್ಕೊಳ್ತೆ, ಟೀ ಶರ್ಟ್ ಮತ್ತು ಪ್ಯಾಂಟ್ ಹಾಕ್ಕೊಳ್ತೆ. ಯೂನಿಫಾರ್ಮ್ ಹಾಕೊಳ್ಳಿಕ್ಕೆ ಸಹ ಇದ್ರೆ ಹಾಕೊಳ್ಬೋದು ಶನಿವಾರ, ಅದಕ್ಕೇನೂ ಇಲ್ಲ. ಹೌದಾ? ಶನಿವಾರ ಯೂನಿಫಾರ್ಮ್ ಹಾಕ್ಲಿಕ್ಕಿದ್ರೆ ಸಹ ಹಾಕ್ಕೊಳ್ಬೋದು. ಹಾಕಿ ಬರ್ತಾರೆ ಯಾರಾದರೂ? ಹಾಂ, ಹಾಕೊಂಡು ಬರ್ತಾರೆ ಕೆಲವೊಬ್ಬರು ನಮ್ಮ ಕ್ಲಾಸಲ್ಲಿ. ಅವ್ರ ಕಲರ್ ಡ್ರೆಸ್ ಹಾಕ್ಕೊಳ್ಳಲ್ಲ, ಯೂನಿಫಾರ್ಮೇ ಹಾಕ್ಕೊಳ್ತಾರೆ. ಓಕೆ. ಸ್ಯಾಟರ್ಡೇ ನಿಮಗೆ ಸೇಮ್ ಕ್ಲಾಸಸ್ಸಾ? ಅಂದರೆ ಈಗ ಬೇರೆ ದಿವಸ 12 o'clock ತನಕ ಏನು ಕ್ಲಾಸ್ ಇರ್ತದೆ ಅದೇ ಕ್ಲಾಸ್ ಇರ್ತದೆ, ಅಲ್ಲ ಸ್ಯಾಟರ್ಡೇ ಸಪ್ರೇಟಾ? ಅದೇ ಕ್ಲಾಸ್ ಸಪ್ರೇಟ್ ಏನಿಲ್ಲ? ಇಲ್ಲ, ಅದೇ ಅದು ಕೆಲವೊಮ್ಮೆ ಫುಲ್ ಡೇ ಇರ್ತದೆ ಸ್ಯಾಟರ್ಡೇ, ಕೆಲವೊಮ್ಮೆ ಹಾಫ್ ಡೇ. ಈಗ ಮಳೆ ಸಪೋಸ್ ಮಳೆ ಟೈಮಲ್ಲಿ ರಜೆ ಕೊಟ್ರ, ಅದರಲ್ಲಿ ಎಷ್ಟು ದಿನ ರಜೆ ಕೊಟ್ಟರು ಅಷ್ಟೇ ದಿನ ಶನಿವಾರ ಫುಲ್ ಡೇ ಮಾಡಿ ಬಿಡ್ತಾರೆ ಸ್ಕೂಲ್. ಸೊ ಆ ಟೈಮಲ್ಲಿ ಬೆಳಗಿಂದ ಸಂಜೆ ನಮಗೆ ಯಾವ್ದು ಪಾಠ ಇತ್ತು ಅದೇ ಸಬ್ಜೆಕ್ಟ್ ಆ ದಿನ ಇರ್ತದೆ. ಇಲ್ಲಾಂದರೆ ಮತ್ತೆ ಹಾಫ್ ಡೇ ಇದ್ದರೆ ಬೆಳಗ್ಗೆದ್ದೆ. ಸೊ ಈಗ ಹಾಫ್ ಡೇ ಅಲ್ಲ ನಿಮಗೆ, ನೀನು ಹಾಫ್ ಡೇಯಲ್ಲಿ ಅದು ಸುತ್ತಿ ಬರ್ತೀಯ ಅಲ್ಲ ಡೈರೆಕ್ಟ್ ಮನೆಗೆ ಬರ್ತೀಯ? ಮನೆಗೆ. ಎಷ್ಟು ಗಂಟೆಗೆ ಬಿಡು ಸ್ಯಾಟರ್ಡೆ? 1 o'clock. 1 o'clock. ಬಿಸಿಲಲ್ಲಿ ನಡ್ಕೊಂಬರೋದಾ? ಮನೆ ಹತ್ತಿರ ಉಂಟು ಚೂರು. ಓಕೆ. ಗಮ್ಮತ್ತಾಗ್ತದೆ ಬಿಸಿಲಲ್ಲಿ ಬರುವಾಗ ಸಹ. ಹಸಿವೆ ಆಗ್ತಿರೋದಿಲ್ವಾ? ತಗೊಂಡು ಹೋಗ್ತೀರಾ ಹೇಗೆ? ಅಲ್ಲಿ ಸ್ಯಾಟರ್ಡೇ ಸ್ಕೂಲಲ್ಲಿ ಇರ್ತದೆ, ಪುಳಿಯೋಗರೆ ಈ ಥರ ಮಾಡ್ತಾರೆ, ಅದು ತಿಂತೇನೆ. ಇಲ್ಲಾಂದರೆ ಕೆಲವು ಮನೆಗೆ ಹೋಗಿ ಊಟ ಮಾಡ್ತೇನೆ. ಓಕೆ, ನನ್ನ ಕಾರ್ಯಕ್ರಮಕ್ಕೆ ಬಂದ ತುಂಬ ಖುಷಿ ಆಯಿತು. ಫ್ಯೂಚರಲ್ಲಿ ಡಾಕ್ಟರ್ ಆಗಬೇಕು ಅಂತಿದ್ಯಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ನಾನಂತೂ ಈ ಶೋನ ತುಂಬ ಎಂಜಾಯ್ ಮಾಡಿದೆ. ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿರ್ಬೋದು ಅಂತ ಭಾವಿಸ್ತಾ ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.